ಭಾನುವಾರ ಮಂಗಳೂರಿನ ಗರೋಡಿಯ ಟೀಮ್ ಗರೋಡಿ ಸಂಘಟನೆಯು ಆಯೋಜಿಸಿದ್ದ ಆಟಿದ ಕೆಸರಡು ಗೊಬ್ಬುದ ಲೇಸ್ ಕ್ರೀಡಾಕೂಟವು ಎಲ್ಲರನ್ನ ಒಂದೆಡೆ ಸೇರಿಸಲು ವೇದಿಕೆಯನ್ನ ಒದಗಿಸಿತ್ತು. ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಂಡರು. ತುಳುನಾಡಿನ ಸಾಂಪ್ರದಾಯಿಕ ಆಟ ಮಣ್ಣಿನ ಪಾವಿತ್ರ್ಯತೆ, ಸತ್ವ, ಘಮ, ಗದ್ದೆಯ ಮಹತ್ವವನ್ನ ಈ ಕ್ರೀಡಾಕೂಟ ತಿಳಿಸಿತ್ತು. ಕಾರ್ಯಕ್ರಮವನ್ನು ಕದ್ರಿ ಶ್ರೀ ಯೋಗೀಶ್ವರ ಮಠದ ಮಠಾಧೀಶ ಶ್ರೀ ನಿರ್ಮಲಾನಾಥಜಿ ಮಹಾರಾಜ್ ಉದ್ಘಾಟಿಸಿದರು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿ ಕ್ಷೇತ್ರದ ಅಧ್ಯಕ್ಷ ಚಿತ್ತರಂಜನ್, ವಿಕಾಸ್ ಕಾಲೇಜು ಟ್ರಸ್ಟಿ ಸೂರಜ್ ಕಲ್ಯಾಣ್, ದಿನೇಶ್ ಅಂಚನ್, ಉದ್ಯಮಿ ಉಮೇಶ್ ಸಾಲ್ಯಾನ್, ಸಂದೇಶ್ ಡಿ ಪೂಜಾರಿ ಮತ್ತಿತರ ಗಣ್ಯರು ವೇದಿಕೆಯಲ್ಲಿದ್ದರು. ವಿವಿಧ ವಿಭಾಗಗಳಲ್ಲಿ ಸಾಂಪ್ರದಾಯಿಕ ಮೋಜಿನ ಆಟಗಳನ್ನು ಆಯೋಜಿಸಲಾಗಿತ್ತು. ಎಲ್ಲರೂ ಮನದಣಿಯೇ ಭಾಗವಹಿಸಿ ಖುಷಿಪಟ್ಟರು. ಆಟಿ ಕಳೆಂಜನ ಆಗಮನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿತ್ತು. ಮಧ್ಯಾಹ್ನ ಗಂಜಿ ಚಟ್ನಿ, ಕೋಳಿ ಮಾಂಸದ ಸುಕ್ಕದ ಊಟ ಸವಿರುಚಿಯನ್ನ ಉಣಬಡಿಸಿತ್ತು. ಕೆಸರಿನಲ್ಲಿ ಓಟ, ಹಿಮ್ಮುಖ ಓಟ, ಕಂಬಕ್ಕೆ ಸುತ್ತಿ ಓಟ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳು ಎದ್ದು ಬಿದ್ದು ಓಡಿದ ದೃಶ್ಯ ನೋಡುಗರಿಗೆ ಮನರಂಜನೆಯನ್ನ ನೀಡಿತ್ತಲ್ಲದೆ ನಗುವಿನ ಹೊನಲನ್ನೇ ಹರಿಸಿತ್ತು. ಮಹಿಳೆಯರು ಕಂಕುಳಲ್ಲಿ ಹಾಗೂ ಪುರುಷರು ತಲೆ ಮೇಲೆ ಮಡಕೆ ಹೊತ್ತು ಓಡುವ ಓಟ ಬಲು ಮೋಜಿನಿಂದಿತ್ತು. ಗದ್ದೆಯಲ್ಲಿ ಹೂತಿಟ್ಟಿದ್ದ ನಿಧಿ ಹುಡುಕೋದು, ಮುಗುಡು ಮೀನು ಹಿಡಿಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ನಟ ಪ್ರಜ್ವಲ್ ದೇವರಾಜ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಕರಾವಳಿ ಜನರ ಮಣ್ಣಿನ ಮೇಲಿನ ಪ್ರೀತಿಯನ್ನ ಕೊಂಡಾಡಿದ್ರು. ಜಾಸ್ತಿ ಮಾತಾಡೋದಿಲ್ಲ, ನನ್ನ ಆಟ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಆಗ್ಲಿಂದ. ಮಣ್ಣು ಜೀವ ಕೊಡ್ತದೆ, ನೀರು ಜೀವ ಕೊಡ್ತದೆ. ಬಟ್ ಆ ಮಣ್ಣಿಗೆ ಭಾವನೆ, ಪ್ರೀತಿ ನಾನು ಇಲ್ಲಿ ನೋಡಿದಷ್ಟು ಬೇರೆ ಎಲ್ಲೂ ನೋಡಿಲ್ಲ. ಇತ್ತೀಚೆಗೆ ಕರಾವಳಿ ಅಂತ ಒಂದು ಸಿನಿಮಾ ಮಾಡಿದೆ. ಆ ಕಂಬಳದ ಗದ್ದೆಯಲ್ಲಿ ಓಡಿದಾಗ ಆ ಮಣ್ಣಿನ ಸೊಗಡು, ಆ ಮಣ್ಣಲ್ಲಿ ಇದ್ರೇನೆ ಏನೋ ಒಂದು ಪುನರ್ಜನ್ಮ, ಒಂದು ಜೀವ ಬರೋ ಥರ ಆಗ್ತದೆ. ಟೀಮ್ ಗರೋಡಿ ಸದಸ್ಯ ಮಾಜಿ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಮಾತನಾಡಿ, ಸಂಘಟನೆ ಅಸ್ತಿತ್ವಕ್ಕೆ ಬಂದಂದಿನಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ಜನಮನ್ನಣೆಯನ್ನ ಗಳಿಸಿದೆ. ತುರ್ತು ಸಂದರ್ಭಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ಗಾಗಿ ಟೀಮ್ ಗರೋಡಿ ಸದಸ್ಯರು ನಿಧಿ ಸಂಗ್ರಹಿಸುತ್ತಿದ್ದು, ದಾನಿಗಳ ನೆರವಿನಿಂದ ಶೀಘ್ರವೇ ಸಾರ್ವಜನಿಕ ಸೇವೆಗೆ ಒದಗಲಿದೆ ಎಂದರು. ಈ ಭಾಗದಲ್ಲಿ ನಡೆದಂತಹ 2-3 ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಂಡು ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗದ ಕಾರಣ ತಂಡದ ವತಿಯಿಂದ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಇಲ್ಲಿ ಮಾಡಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡು ಈ ಬಾರಿಯ 3ನೇ ವರ್ಷದ ಆಟಿದ ಕೆಸರದ ಗೊಬ್ಬುಲು ಲೇಸ್ ಕಾರ್ಯಕ್ರಮದಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ಕೂಡ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಹಾಗೂ ಸಮಾಜ ಸೇವೆಯು ಕೂಡ ಈ ಕಾರ್ಯಕ್ರಮದ ಮುಖಾಂತರ ನಡೆಯಬೇಕು ಎನ್ನುವಂತಹ ಆಶಯವನ್ನ ಟೀಮ್ ಗರಡಿ ಹೊಂದಿದೆ. ಸದಸ್ಯ ಕೌಶಿಕ್ ಮಾತನಾಡಿ, ನಗರ ಜೀವನದ ಧಾವಂತದ ನಡುವೆ ಹಳ್ಳಿ ಸೊಗಡಿನ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಜನ ಹಗುರಾಗಲಿ ಎಂಬ ಉದ್ದೇಶದಿಂದ ಈ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ, ಹಿರಿಯವರಿಗೆ ಎಲ್ರಿಗೂ ನಮ್ಮ ಗದ್ದೆಯ ಪರಿಮಳವನ್ನು ನೋಡಬೇಕು, ಗದ್ದೆಯಲ್ಲಿ ಏನೆಲ್ಲ ಮಾಡಬಹುದು ಎಂದು ಯೋಚನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಜೊತೆಗೆ ತುಳು ಪಾರಿಭಾಷಿಕ ಪದಗಳು ಹಾಗೂ ತುಳುವರು ಬಳಸುತ್ತಿದ್ದ ವಸ್ತುಗಳ ಹೆಸರುಗಳ ಕುರಿತು ಒಗಟುಗಳ ರಸಪ್ರಶ್ನೆಯನ್ನು ಏರ್ಪಡಿಸಲಾಗಿತ್ತು. ತುಳು ಜಾನಪದ ವಿದ್ವಾಂಸ ಕೆ ಪೇಜಾವರ ಅವರು ತುಳುವಿನ 10 ಹಲವಾರು ಶಬ್ದಗಳನ್ನು ಪರಿಚಯಿಸಿದರು. ಇದರಿಂದಾಗಿ ತುಳು ಭಾಷೆಗಳ ಜ್ಞಾನವು ಜನರಿಗೆ ಸಿಗುವಂತಾಯಿತು. ಇನ್ನು ಮಂಡಿವರೆಗೂ ಕೆಸರಿನಿಂದ ಕೂಡಿದ್ದ ಗದ್ದೆಯಲ್ಲಿ ಮಹಿಳೆಯರ ಮತ್ತು ಪುರುಷರ ಹಗ್ಗಜಗ್ಗಾಟ ಸ್ಪರ್ಧೆ ನೋಡಲು ಮನಮೋಹಕವಾಗಿತ್ತು. ಹಗ್ಗ ಎಳೆಯುವಾಗ ಕೆಸರಿನಲ್ಲಿ ಎದ್ದು ಬಿದ್ದು ಹೊರಳಾಡಿದ ದೃಶ್ಯ ಎಲ್ಲರ ಮನರಂಜಿಸಿತು. ಪುರುಷರ ವಾಲಿಬಾಲ್, ಮಹಿಳೆಯರ ಥ್ರೋಬಾಲ್ ಆಟದ ಸೊಬಗನ್ನ ಹೆಚ್ಚಿಸಿತ್ತು. ಕ್ರೀಡಾಭಿಮಾನಿಗಳ ಚಪ್ಪಾಳೆ, ಹರ್ಷೋದ್ಗಾರದ ನಡುವೆ ಗೆಲುವಿಗಾಗಿ ಹಣಾಹಣಿ ನಡೆಯಿತು.